ಅಕ್ಟೋಬರ್ 17 ಶನಿವಾರದ್ದು ಶುರುವಾಪುನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಮಾರ್ನಿಮೆ ಉಚ್ಚಯ ಮಂಗಳೂರು ದಸರಾಗೂ ನಿಯಮಗಳು ಜಾರಿಯಾದನ. ಆಜಿ ವರ್ಷದುಲೈದ ಜೋಕ್ನೆನು ಲೆತ್ತೊಂದು ಬರಿಗೆರೆ ಬಲ್ಲಿ ಮಾಸ್ಕ್ ಕಡ್ಡಾಯ ಆದುಂಡೊಂದು ನಿಯಮಲೆಡೆ ತೆರಿಪಾದಿರ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಾರ್ನಿಮಿ ಉಚ್ಚಯ ಮಂಗಳೂರು ದಸರಾ ನಮ್ಮ ದಸರಾ ನಮ್ಮ ಸುರಕ್ಷೆ ಘೋಷಣೆದ ಒಟ್ಟುಗೂ ನಡಪೆರೆಯುತ್ತದೆ. ಅಕ್ಟೋಬರ್ 17 ಹಿಡಿದು 27 ಮುಟ್ಟ ಅಟ್ಟಣೆ ಆತದ. 17 ಕಾಂಡೆ ಒರ್ಮರೇಕ್ ಗುರು ಪ್ರಾರ್ಥನೆ, 11 ಕಲಶ ಪ್ರತಿಷ್ಠೆ, 16 ನವದುರ್ಗೆ ಬೊಕ್ಕ ಶಾರದಾ ಪ್ರತಿಷ್ಠೆ ನಡಪೆರೆ ಪ್ರತಿಷ್ಠೆ ಆದ ಪುಷ್ಪಾಲಂಕಾರ ಪೂಜೆ ಆಪುಂಡು. ಆಜಿ ವರ್ಷದುಲೈದ ಜೋಕ್ಲೆನ್ ಉಚ್ಚಯದ 10 ದಿನಲ ಕ್ಷೇತ್ರಗೂ ಲೆತ್ತೊಂದು ಬರಿಯರೆ ಅವಕಾಶ ಇಜ್ಜೆ. ಕಡ್ಡಾಯ ನಿಷೇಧ ಮಲ್ತದೆರ. ಮಾಸ್ಕ್ ದಾಂತಿನಕ್ಲೆಗ್ ದೇವಸ್ಥಾನಗೂ ಪೊಗ್ಗೆರೆ ಇಜ್ಜೆ. ಥರ್ಮಲ್ ಸ್ಕ್ಯಾನ್ ಆಯ್ನಿಡ್ದು ಬೊಕ್ಕ ಸಾಮಾಜಿಕ ಅಂತರ ಕಾತೊಂದು ದೇವರನ್ನು ತೂವಲೆ. ದೇವಸ್ಥಾನಗೂ ಪೊಗ್ಗುದು ಗೇಟ್ ಹಿಡಿದು ಪಿದೈ ಬರ್ಪು ನಡೆ ಮುಟ್ಟ ಮೊಬೈಲ್ ಗಳಸರೆ ಇಜ್ಜೆ. ಹಿರಿಯ ನಾಗರಿಕರು ಇಲ್ಲಡೆ ಕುಲುದು ತೂಪುನಂಚ ಉಚ್ಚಯ ಟಿವಿಲಿಡ್ ಸೀದಾ ಪ್ರಸಾರ ಆಪುಣೊಂದು ಕ್ಷೇತ್ರೋಡ್ದು ಗೊತ್ತು ಮಲ್ತದೆರ. ನಿಚ್ಚಲ ಮಧ್ಯಾಹ್ನ 16 ರಡ್ಡರೆ ಮುಟ್ಟ ದೇವಸ್ಥಾನಡ್ದು ಪಿದೈ ಪೊಪ್ಪುನ ಗೇಟೆಡ್ ಅನ್ನ ಪ್ರಸಾದ ಪ್ಯಾಕೆಟ್ ಕೊರ್ಪುಂಡು. 20 ನವದುರ್ಗೆ ಬೊಕ್ಕ ಶಾರದಿನ ಮೂರ್ತಿನ ನೀರಿಗ ಪಾಡುವಿರ. ವಿದ್ಯಾಗಮ ಯೋಜನೆದಡಿಟ್ಟು ಪಾಠ ಮಲ್ತೊಂದಿತ್ತಿನ ಬೆದ್ರದ ಶಿಕ್ಷಕಿ ಪದ್ಮಾಕ್ಷಿ ಕೊರೋನಾ ಸೀಕಡ್ದವರ ಶುಕ್ರವಾರ ಕಾಂಡೆ ಕುಡ್ಲದ ಆಸ್ಪತ್ರೆಡ್ ತೀರಿಯರ. ಸೆಪ್ಟೆಂಬರ್ 29 ಅರೆಗೂ ಕೊರೋನಾ ಪಾಸಿಟಿವ್ ತೋಜಿತು ಕುಡ್ಲದ ಖಾಸಗಿ ಆಸ್ಪತ್ರೆಡ್ ಐಸಿಯುಡಿತ್ತೆರ. ಸರಕಾರದ ವಿದ್ಯಾಗಮ ಯೋಜನೆದಡಿಟ್ಟು ಪಾಠ ಮಲ್ಪರೆ ಜೋಕ್ಲಿನ ಕೈ ತಲುಪುವಂದಿತ್ತಿನ ಬೆದ್ರದ ಟೀಚರ್ ಪದ್ಮಾಕ್ಷಿರೆಗ್ ಕೊರೋನಾ ಸೀಕ್ ತಾಗದು ಸೆಪ್ಟೆಂಬರ್ 29 ಪರೀಕ್ಷೆಡ್ ಪಾಸಿಟಿವ್ ತೋಜಾದಂಡ. ಅಂಚಾದ ಕುಡ್ಲದ ಖಾಸಗಿ ಆಸ್ಪತ್ರೆಡ್ ಐಸಿಯುಡಿತ್ತೆರ. ಟೀಚರ್ಗ್ ರಡ್ಡನೇ ಹಂತದ ಪರೀಕ್ಷೆಡ್ ನೆಗೆಟಿವ್ ಬೈದನ. ಅಪ್ಪೆನ ಮರ್ದಗ್ ಸಾಕಾರ ಕೊರಡೊಂದು ಕೇಂದ್ ಮಗಲ ಐಶ್ವರ್ಯ ಫೇಸ್ಬುಕ್ ಭಿನ್ನಾಯ್ತೊಂದೆರ. ಅವಕ್ ಮುಖ್ಯಮಂತ್ರಿ BS ಯಡಿಯೂರಪ್ಪರು ಟೀಚರ್ ರೇನ ಮರ್ದದ ಮಾತಾ ಖರ್ಚಿನ ದಿಂಜಾವಣೊಂದು ಪಂಡದಿತ್ತೆರ. ಅಂಡ ಮರ್ದ ಪಲಿಪಂದೆ ಪದ್ಮಾಕ್ಷಿ ತೀರ್ದೆರ. ನೆಗೆಟಿವ್ ಬತ್ತುಂಡಲ ಗುರುವಾರ ಅರೆನ ಆರೋಗ್ಯ ಹೆಚ್ಚು ಕಮ್ಮಿ ಆದ ಹುಷಾರಿಜ್ಜಂದೆ ಜೋರಾಯಿ ನೀಡಿದವ್ರ ಅರೆನ ಕಂಡನಿ ಶಶಿಕಾಂತ್ ಬೊಕ್ಕ ಮಗಲ್ ಐಶ್ವರ್ಯ ಜಿಲ್ಲಾಧಿಕಾರಿ ಜಿಲ್ಲಾ ಆರೋಗ್ಯ ಅಧಿಕಾರಿನ ಒಟ್ಟುಗೂ ಚರ್ಚೆ ಮಲ್ತದ ಎಕ್ಮೋ ಮರ್ದಗ್ ಏರ್ ಲಿಫ್ಟೆಡ್ ಬೆಂಗಳೂರಿಗೂ ಕೊನೆಯರೆ ತಯಾರು ನಡಪಾದಿತ್ತೆರ. ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿಲಿಡ ಈ ಬಗೆಟ್ ಪಾತಿರದು ಭಿನ್ನಾಯ್ತೊಂದೆರ. ಮಂತ್ರಿ ಶ್ರೀನಿವಾಸ ಪೂಜಾರಿ ಮುಖ್ಯಮಂತ್ರಿಯರಿಗೆ ಭಿನ್ನಾಯ್ತೊಂದು ಆರೋಗ್ಯ ಅಧಿಕಾರಿಲಿಡ ಅಗತ್ಯದ ದಾಖಲೆ ತಯಾರು ಮಲ್ತೊಂದಿತ್ತಂಡು ಅಂಡ ಪದ್ಮಾಕ್ಷಿ ಟೀಚರ್ ತೀರ್ದೆರ. ಭೂಗತ ಲೋಕದ ಒಟ್ಟುಗೂ ಗುರ್ತ ಮಲ್ತೊಂದಿನ ಒಡಿಪು ಮೂಲದ ಹೋಟೆಲ್ ಉದ್ಯಮಿ ಮನೀಶ್ ಶೆಟ್ಟಿನ ಬೆಂಗಳೂರು ಶೂಟೌಟ್ ನಡಪಾದ ಕೆರ್ನ ಸಂಗತಿ ನಡೆದದ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಸುತ್ತದ ರೆಸ್ಟ್ ಹೌಸ್ ಪಾರ್ಕ್ ಮಾರ್ಗುಡು ಗುರುವಾರ ರಾತ್ರಿ ಬೈಕ್ ಬತ್ತಿನ ದುಷ್ಕರ್ಮಿಲು ಕೆರ್ದು ಪದ್ರಾಡಾತೆರ. ಬೆಂಗಳೂರು ನಗರದ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಸುತ್ತದ ರೆಸ್ಟ್ ಹೌಸ್ ಪಾರ್ಕ್ ಮಾರ್ಗೋಡು ಗುರುವಾರ ರಾತ್ರಿ ಗುಂಡು ಪಾಡ್ದು ಭೂಗತ ಲೋಕೋಡು ಗುರ್ತ ಮಲ್ತೊಂದಿನ ಮನೀಶ್ ಶೆಟ್ಟಿನ ಕೇರ್ತೆರ. 45 ವರ್ಷ ಪ್ರಾಯದ ಮನೀಶ್ ಶೆಟ್ಟಿ ಕೊಪ್ಪ ಮೂಲದ ಡ್ಯುಯೆಟ್ ಲೇಡೀಸ್ ಬಾರ್ದ ಯಜಮಾನಿ ಆದಿತ್ತೆರ. ಬೈಕಡ್ ಬತ್ತಿನ ದುಷ್ಕರ್ಮಿಲು ರಾತ್ರಿ 1 ಗಂಟೆಗೆ ಕೆರ್ದು ಪದ್ರಾಡಾತೆರ. ಡಬಲ್ ಬ್ಯಾರೆಲ್ ಗನ್ನಡ್ ಗುಂಡು ಪಾಡ್ದು 5 ಬುಕ್ಕ ಬಿಸತಿ ಕಂತಾದೆರ. ಪೆಟ್ಟೈನ ಮನೀಶಗ್ ಮಲ್ಯ ಆಸ್ಪತ್ರೆಗೆ ಸಾಗಂಡಲ ಬದುಕದು ವರಿದ ಜರ. ಬನ್ನಂಜೆ ರಾಜ ರವಿ ಪೂಜಾರಿಗ್ ಮುಟ್ಟದಯ ಆದಿತ್ತಿನ ಮನೀಶ್ ಶೆಟ್ಟಿ ವಿರುದ್ಧ ಕುಡ್ಲ ಬೊಂಬಾಯಿದ ಪಾಕ ಕೇಸ್ ಉಂಡು. ಬೆಂಗಳೂರು ಬಾನಸವಾಡಿದ ಚೆಮ್ಮನೂರು ಜುವೆಲರ್ಸ್ ಕಂಡದಿನ ಕೇಸಡ್ ಮನೀಶ್ ಶೆಟ್ಟಿ ಮುಖ್ಯ ಆರೋಪಿ ಆದಿತ್ತೆ. ಕೇರ್ನ ಬಗೆಟ್ ಕಾರಣ ತೆರೆದು ಬೈದಜೆ. ಆರೋಪಿಲಿನ ಪತ್ತೆರೆ ಪೊಲೀಸರು ಪುಣೆ ಹೊಂದುಲೆರ. ರಾಜಕೀಯದ ಜೋಡಿರಲು ಇತ್ತೆ ಒಂಟಿಯಾದುಲ್ಲ. ಬೇತೆ ಬೇತೆ ಸಾದಿ ಪತ್ತದಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇಗ ಬೊಕ್ಕ ಕಾಂಗ್ರೆಸ್ ರಾಜ್ಯ ಗುರ್ಕಾರ್ಯರು DK ಶಿವಕುಮಾರ್ ರೇಗ ಬಿಜೆಪಿ ರಾಜ್ಯ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಕೋಂಗಿ ಮಲ್ತದೆರ. ದೋಸ್ತಿ ಸರ್ಕಾರೊಡಿತ್ತಿನ ಜೋಡೆರುಕುಲು ಇತ್ತೆ ಒಂಟಿಯಾದುಲ್ಲ. ರಡ್ಡಲ ಬೇತೆ ಬೇತೆ ಸಾದಿಪತ್ತದ. ಒಂಜಿ ಬೋರಿನ ಕುಡೊಂಜಿಗಿಡ ತೊಂದು ಊರಿಡ್ಕ ತಿರ್ಗೊಂದು ಉಂಡೊಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ತಮ್ಮಾಸ್ ಮಲ್ತದೆರ. ಬೆಂಗಳೂರು 6 ಸುದ್ದಿಗಾರರಿಡ ಪಾತಿರ್ದು ಈ ಸರ್ತಿ ರಡ್ಡು ಕ್ಷೇತ್ರೋಡು ನಡಪುನ ಓಟುಡ್ಲ ಬಿಜೆಪಿ ಖಂಡಿತ ಗೆಂದುಂಡು. ರಾಜಕಾರಣಡು ಏರ್ನ ಒಟ್ಟುಗುಳ್ಳೆರಂದು ಮಾತ್ರೆಗ್ಲ ಗೊತ್ತುಂಡು. ಅಮ್ಮೆರು ಏರೆ ಕಡೆಟ್ ಮಗೆ ಏರೆ ಕಡೆಟ್ ಉಪ್ಪಿರಂದಲ ಗೊತ್ತುಂಡೊಂದು ರೇವಣ್ಣ ಪಾತಿರಗು ತಿರ್ಗಾದು ಜವಾಬ್ ಕೊರಿಯರ.
ಮಾತೆಲ್ಲ ರಾಜಕಾರಣದಿಟ್ಟಿಡು ತುಯೆರಬಲ್ಲಿ ಸಿಬಿಐ ವಿಚಾರಣೆ ಮಲ್ತಂಡ ರಾಜಕಾರಣ ಪನ್ಪೆರ ಐಟಿ ದಾಳಿಯಾಂಡ ರಾಜಕಾರಣ ಪನ್ಪೆರ ಮಂಜಲ್ ಸಿಕ್ಕದಿಟ್ಟಿಡು ತೂಂಡ ಒಂದುವೇ ರೀತಿ ತೋಜುನಂದು ನಳಿನ್ ಕುಮಾರ್ ಕಟೀಲ್ ಪಂಡಿರ ವ್ಯತ್ಯಾಸ ಸಾಮರ್ಥ್ಯದ ಜೋಕ್ಲಿನ ವಿಶೇಷ ಶಾಲೆಲಿನ ಸ್ಥಿತಿಗತಿ ಕೆಟ್ಟದಂಡ ಶಿಶು ಕೇಂದ್ರೀಕೃತ ನೀತಿ ಕೂಡ ಸರಿ ಮಲ್ಪಡು ಯೋಜನೆ ಅನುದಾನ ಬೊಕ್ಕ ಮರ್ಯಾದಿ ಪಣವನ್ನು ಒಂಜಿ ಪಾಲು ಹೆಚ್ಚ ಮಲ್ಪಡುವುದು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕಿಯರ ಬೊಕ್ಕ ಶಿಕ್ಷಕಿಯರ ಅತ್ತಾಂದಿನಕ್ಲಿನ ಸಂಘ ಇಲಾಖೆದ ಅಧಿಕಾರಿಗಳಿಗೆ ಒತ್ತಾಯ ಮಲ್ತದಿರ ಶಿಶು ಕೇಂದ್ರೀಕೃತ ಶಿಕ್ಷಣ ಸಾಯಪಣವು ಯೋಜನೆಡು ಅನುದಾನ ಪಡೆಯೊಂದು ಪುನಃ ರಾಜ್ಯದ ವಿಶೇಷ ಶಾಲೆಲಿಡು ಸೇವೆಡು ಪುನಃ ವಿಶೇಷ ಶಿಕ್ಷಕಿಯರ ಬೊಕ್ಕ ಶಿಕ್ಷಕಿಯರು ಅತ್ತಾಂದಿನ ಬೇಲೆದಕ್ಲಿಗೆ ಕೊರೊಂದು ಪುನಃ ಮರ್ಯಾದಿ ಪಣವನ್ನು ಒಂಜು ಪಾಲು ಹೆಚ್ಚ ಮಲ್ಪಡೊಂದು ಒತ್ತಾಯ ಮಲ್ತದು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕಿಯರ ಬೊಕ್ಕ ಶಿಕ್ಷಕಿಯರ ಅತ್ತಾಂದಿನಕ್ಲಿನ ಸಂಘ ಇಲಾಖೆದ ಅಧಿಕಾರಿಗಳಿಗೂ ಒತ್ತಾಯ ಮಲ್ತದನ ಪೊಂಜೋ ಬೊಕ್ಕ ಜೋಕ್ಲಿನ ಕಲ್ಯಾಣ ಅಭಿವೃದ್ಧಿ ಬೊಕ್ಕ ವಿಕಲಚೇತನ ಬೊಕ್ಕ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆದ ಒತ್ತು ನಿರ್ದೇಶಕಿ ಶ್ಯಾಮಲಾ ಬೊಕ್ಕ ವಿಕಲಚೇತನ ಸಬಲೀಕರಣ ಅಧಿಕಾರಿ ಯಮುನಾ ಡಿ ಮೊಕ್ಲೆಗ್ ಭಿನ್ನೈತೊಂದು ಓಲೆ ಕೊರಿಯರ ಈ ಪೊರ್ತುಡು ಸಂಘದ ರಾಜ್ಯ ಪ್ರಧಾನ ಕಾರ್ಯಂತಿರು ವಸಂತ್ ಕುಮಾರ್ ಶೆಟ್ಟಿ ಪಾತಿರ್ದು ವಿಶೇಷ ಸಾಮರ್ಥ್ಯದ ಜೋಕ್ಲೆನ ಶಾಲೆಲೆನ ಸ್ಥಿತಿಗತಿನ ಅಧಿಕಾರಿಗಳಿಗೆ ತಿರಿಪಾಯರೆ ಭಿನ್ನೈತೊಂದ 2010-11 ಶಿಶು ಕೇಂದ್ರೀಕೃತ ನೀತಿ ಯೋಜನೆ ಜಾರಿಗೆ ಬತ್ತನ ಅನುದಾನ ಒಂಜು ಪಾಲು ಹೆಚ್ಚ ಮಲ್ಪೆರೆ ಭಿನ್ನೈತೊಂಡಲ ಅವು ಸಾಧ್ಯ ಆತಜೆ ಅನುದಾನ ಒಂಜು ಪಾಲು ಹೆಚ್ಚಾವಡು ಕಾಲಕಾಲಗೂ ಸರಿಯಾದ ಅವು ಕೈ ಸೇರುಡು ಇಜ್ಜಿಂಡ ಡಿಸೆಂಬರ್ 3 ರಾಜಡೋರ್ಮಿಡ್ ಸ್ಟ್ರೈಕ್ ಪ್ರತಿಭಟನೆ ಮಲ್ಪುವಾನ್ ಪಂಡಿರ ನಮಗೆ ಜೂನ್ ತಿಂಗಳಿಂದ ಈ ವಿಶೇಷ ಶಾಲೆಗಳಿಗೆ 10 ರೂಪಾಯಿಯ ಅನುದಾನ ಬರಲಿಲ್ಲ. ಏನು ಮಾಡಬೇಕು ವಿಶೇಷ ಶಿಕ್ಷಕರು? ಅದು ಕೊಡೋದು ಈಗ ಬರೇ ಶಿಕ್ಷಕರ ವೇತನ, ಸಾದಿಲ್ವಾರು ಮತ್ತು ಕಟ್ಟಡ ನಿರ್ವಹಣೆ ಇದಿಷ್ಟನ್ನು ಮಾತ್ರ ಕೊಡ್ತಾರೆ, ಬೇರೆ ಯಾವ ವೆಚ್ಚವನ್ನು ಕೊಡೋದಿಲ್ಲ. ಇರಲಿ, ಆದರೆ ಅದನ್ನು ಕೊಡಬೇಕಿತ್ತು ಜೂನ್ ತಿಂಗಳಿಂದ. ಈಗ ಏನು ಮಾಡಿದ್ದೇವೆ ಅಂತೇಳಿದರೆ, ಈ ಏನು ನಮ್ಮ ಅನುದಾನ ಸಿಗ್ತಾ ಇದೆ 13,500 ಆಗಲಿ ಅಥವಾ ಇವರಿಗೆ ಕ್ಯಾರ್ಟೇಕರಿಗೆ 9,000 ಸಿಗ್ತದೆ, ಇದನ್ನು ದ್ವಿಗುಣ ಮಾಡಬೇಕು. ಮತ್ತು ಅದೇ ರೀತಿ ನಮಗೆ ಕೊಡ್ತಕ್ಕಂಥ ಏನು ಅನುದಾನ ಇದೆ ಅದನ್ನು ಸಮಯಕ್ಕೆ ಸರಿಯಾಗಿ ಕೊಡಬೇಕು. ಇದು ಇಲ್ಲ ಅಂತ ಹೇಳಿದರೆ ಇದೇ ಡಿಸೆಂಬರ್ 3ರಂದು ರಾಜ್ಯವ್ಯಾಪಿ ಮುಷ್ಕರವನ್ನು ಮಾಡ್ತೇವೆ ಎಂಬ ಒಂದು ಕರೆಯನ್ನು ಈ ಮುಖಾಂತರ ಕೊಡಲಿಕ್ಕೆ ಇವತ್ತು ಕೊಟ್ಟಿದ್ದೇವೆ. ಧರ್ಮಗುರು ಮ್ಯಾಥ್ಯೂಸ್, ಆಗ್ನೆಸ್ ಕುಂದರ್, ಡಾಕ್ಟರ್ ಕಾಂತಿ ಹರೀಶ್, ಕರೆಪ್ಪ ಬಿಎಚ್, ಜಿಲ್ಲೆದ ಅನುದಾನಿತ ಆಜ್ ವಿಶೇಷ ಶಾಲೆದ ಶಿಕ್ಷಕಿಯರು, ಮುಖ್ಯೋಪಾಧ್ಯಾಯರು ಒಟ್ಟಿಗಿತ್ತೆರ. ದೇರೆಮೇಲ್ಪಟ್ಟಿ 25ನೇ ವಾರ್ಡು ಕುಡ್ಸೆಂದಕ್ಲು ಅಮೃತ ಯೋಜನೆ ದಡಿಟು ಉಳಚರಂಡಿ ಅಭಿವೃದ್ಧಿ ಕೆಲಸ ಮಲ್ತೊಂದುಲ್ಲೆರ ಆಂಡ ಬೇಲೆ ಸುರುವಾದ ಒಂಜರೆ ತಿಂಗಳು ಆಂಡಲ ಅರ್ಧಂಬರ್ಧ ಬೇಲೆ ಏಮೆ ನಡಕೆಡು ಸಾಗೊಂದು ಊರ್ದಕ್ಲಿಗೆ ಭಾರಿ ಉಪದ್ರ ಕೊಡ್ತಡು. ಈ ಬಗೆಟ್ಟು ಊರ್ದಕ್ಲು ಸುದ್ದಿ ಮಾಧ್ಯಮಲ್ಲಿ ಪನ್ನೊಂದು ದೂರ್ತೆರ. ಅಭಿವೃದ್ಧಿ ಕೆಲಸ ಪಂಡ ಜನ ಪೋಡಿ ನಡೆ ಮುಟ್ಟ ನಮ್ಮ ವ್ಯವಸ್ಥೆಯೇ ತದಂಡ ದಾಯಪಂಡ ಅಭಿವೃದ್ಧಿಗೂ ಯೋಜನೆ ಪಾಡೊಂದೇ ಸಾದಿ ಮಾರ್ಗ ಸೇರ್ನಂಚ ಪ್ರತಿಯೊಂಜಲ್ನ ಗರ್ಪುವೇರ ಚರಂಡಿ ಕೆಲಸಗೂ ಗರ್ತು ಪಾಡುವೇರ ಆಂಡ ಆ ಬೇಲೆ ಬೇಗ ಮುಗಿಯುಜತ್ತು ಮುಗಿಪುಜೇರ ಸಂಚಾರ ಮಲ್ಪುನಕ್ಲೆಗೂ ಗಾಡಿಲಿಡ ಪೋಪುನಕ್ಲೆಗೂ ಒಟ್ಟುಗೂ ಸಾರ್ವಜನಿಕರಿಗೂ ಉಪದ್ರ ಕೊರ್ದು ಸಾಕಣ್ಣಂದು ನೆರ್ಪು ನಡೆ ಮುಟ್ಟ ಅಭಿವೃದ್ಧಿ ಕೆಲಸ ಮುಗಿಯುಜಿ. ದೇರಮೇಲ್ಪಟ್ಟಿ 25ನೇ ವಾರ್ಡ್ ಕುಡ್ಸೆಂದಕ್ಲು ಅಮೃತ ಯೋಜನೆಡು ಕರಿನ ಒಂಜರೆ ತಿಂಗಳುಡ್ದು ಕಾಮಗಾರಿ ನಡಪಾವಂದುಲ್ಲೆರ ಏಮೆ ನಡಕೆಡು ಬೇಲೆ ಜೇಂಕೊಂದು ಅರ್ಧಂಬರ್ಧ ಮಾತ ಆತಿನೇಕ್ ಊರ್ದಕ್ಲು ಬಾರಿ ಏವ್ರ ತೋಜಾದೆರ. ಸುಮಾರು 1.5 ತಿಂಗಳಿನ ಮುಂಚಿತವಾಗಿ ಈ ಕಾಮಗಾರಿಯು ನಡೆದಿದ್ದು ತೀರಾ ಆಮಗತೆಯಲ್ಲಿ ನಡೀತಾ ಇದೆ. ಇಲ್ಲಿಯ ಸಾರ್ವಜನಿಕರು ಈ ಪ್ರದೇಶದಿಂದ ಈ ರಸ್ತೆಯಲ್ಲಿ ಸುಮಾರು ದಂಬೆಲ್ ಮತ್ತು ಶೇಡಿಗೂರಿ, ಈರಿ ಹಾಗೂ ಕೋಡಿಕಲ್ ಪ್ರದೇಶವನ್ನು ಸಂಪರ್ಕಿಸುವಂತಹ ಈ ರಸ್ತೆಯಲ್ಲಿ ಇಲ್ಲಿ ನಡೆಯುವ ಕಾಮಗಾರಿಯು ಬಹಳ ಇಲ್ಲಿ ಮಳೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಈಗ 2-3 ದಿವಸದಿಂದ ಮಳೆ ಬಂದು ಇಡೀ ರಸ್ತೆ ಕೆಂಪು ಮೈಲಿನ ಆಗಿದೆ. ಇಲ್ಲಿ ಜನರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಸಹ ಆಗುದಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಯಾವುದೇ ಒಂದು ಇಲ್ಲಿಯ ಕುಡ್ಸಂಬಿನ ಅಧಿಕಾರಿಯಾಗಲಿ ಅಥವಾ ಅಮೃತ ಯೋಜನೆಯ ಅಧಿಕಾರಿಯಾಗಲಿ ಈ ಪ್ರದೇಶದಲ್ಲಿ ಬಂದು ಇದರ ಬಗ್ಗೆ ಯಾವುದೇ ಇದನ್ನು ಕಂಡು ಬಂದಿಲ್ಲ. ಜನರ ಸಮಸ್ಯೆ ಬಗ್ಗೆ ಇದರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಇಲ್ಲಿ ಏನಿದ್ರು ಕೂಡ ಜನಗಳು ತುಂಬ ಸಮಸ್ಯೆಯಿಂದ ಇದು ಮಾಡ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಕೂಡಲೇ ಇಲ್ಲಿ ಬಂದು ಇಲ್ಲಿ ಜನಗಳಿಗೆ ಆಗುವ ತೊಂದರೆಯನ್ನು ಹಾಗೂ ನಾನು ಶಾಸಕರಲ್ಲೂ ಕೂಡ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗ್ತಿದೆ. ಈಗ ನೋಡಿ, ಇಂಥದೇ ಯೋಜನೆಯು ರಥಬೀದಿಯಲ್ಲಿ ನಡೀತಾ ಇದೆ, ಆದರೆ ಅದರಲ್ಲಿ ಎಷ್ಟು ಸುಸಜ್ಜಿತವಾಗಿ ನಡೀತಾ ಇದೆ. ಅಲ್ಲಿ ಅವರು ಅದನ್ನು ಸೂಪರ್ವೈಸ್ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿಯೂ ಬಂದು ಇಲ್ಲಿಯ ಜನಗಳಿಗೆ ನ್ಯಾಯ ಒದಗಿಸಬೇಕೆಂಬ ಸಾರ್ವಜನಿಕರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಮಾರ್ಗ ದಂಬೆಲ್, ಶೇಡಿಗುರಿ, ಕೋಡಿಕಲ್ ಪ್ರದೇಶನು ಸೇರಾಂಡು ಊರ್ದಕ್ಲಿಗೆ ಬಾರಿ ಉಪಕಾರದ ಮಾರ್ಗ ಒಂದು ಅಂಡ ಅಭಿವೃದ್ಧಿ ಉಳಚರಂಡಿ ಕೆಲಸಗೂ ಗರ್ತುಪಾಡು ನೀಡಿದ
ದಾವ್ರ ಈ ಮಾರ್ಗೋಡು ಪೋಯರ ಬರಿಯರೆ ಭಾರಿ ಕಷ್ಟ ಆತನ ಪರಬಿರು ಪೊಂಜೋ ನಕಲು ಜೋಕುಲು ಕೆಸರು ಮಾರ್ಗೋಡು ನಡಪೆರೆ ತೀರಂದಿನ ಸ್ಥಿತಿ ಎದುರಾತನ ಸಾರ್ವಜನಿಕರಿಗೆ ಅನ್ಯಾಯ ಆವಂದಿನಂಚ ಈ ಬೇಲಿನ ಬೇಗ ಮುಗಿಪೊಡು ಮುಲ್ಪದ ಕಾರ್ಪೊರೇಟರ್ ಶಾಸಕರು ಗುತ್ತಿಗೆದಾರರಿಗೆ ಇಂದೇನು ಬೇಗ ಮುಗಿಪೊಡು ಪನ್ಪುನ ಸಾಮಾನ್ಯ ಗೇನಲ ಇಜ್ಜಾಂದು ಊರ್ದಕ್ಲು ಏವ್ರತೋಜಾದಿರ ರೋಡಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಈ ಒಂದು ಕೆಸರೆಲ್ಲ ಹೋಗುವಾಗ ವೆಹಿಕಲ್ಸ್ ಅಂದ್ರೆ ನಿಲ್ಬೇಕು. ಆಚೆನೆ ಬರುವಂದ್ರೆ ಇಲ್ಲಿ ಒಂದು 5 ಮಿನಿಟ್ಸ್ ಬರೋದಾದ್ರೆ ಇಲ್ಲಿ 10 ಮಿನಿಟ್ಸ್ ತಗೊಳ್ತಾರೆ. ಹಾಗೆ ಕಾಲೇಜಿಗೆಲ್ಲ ಲೇಟ್ ಆಗ್ತದೆ ತುಂಬಾ. ಇಲ್ಲಿಂದ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿಂದ ಅಲ್ಲಿ ತನಕ ಬರ್ತೇವೆ, ಅಲ್ಲಿದ್ದ ನಂತರ ಹೇಳ್ತಾರೆ ಇಲ್ಲಿ ಜಾಗ ಹೋಗುದಿಲ್ಲ ಅಂತ. ಸುತ್ತಾಕೊಂಡು ಹೋಗ್ಬೇಕು, ಸುತ್ತಾಕೊಂಡು ಹೋದ್ರೆ ಅಲ್ಲಿಂದ ಮತ್ತೆ ಅಲ್ಲಿ ಬಂದ್ರೆ ಅಲ್ಲೂ ಜಾಗ ಇರುದಿಲ್ಲ. ತುಂಬಾ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಷ್ಟೇ. ಮತ್ತೇನು ಮೊನ್ನೆ ಬೀಳ್ಲಿಕ್ಕಿದ್ವಿ ಇಲ್ಲಿ, ನಾವು ಸ್ಕಿಡ್ ಆಗ್ತಿತ್ತು ಇಲ್ಲಿ. ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಅಭಿಪ್ರಾಯ ಎಂತ ಹೇಳುದು, ಎಷ್ಟು ಹೇಳಿದ್ರು ಕೇಳುದಿಲ್ಲ. ಒಂದ್ ಸ್ವಲ್ಪ ಜಾಗ ಸರಿ ಮಾಡಿಕೊಡಿ ಅಂದ್ರೂ ಮಾಡಿಕೊಡುದಿಲ್ಲ. ಹೋಗ್ಲಿಕ್ಕೆ ಆದ್ರೂ ವ್ಯವಸ್ಥೆ ಮಾಡಿಕೊಡಿ ಅಂದ್ರೆ ಮಳೆ ಬರುವಾಗ ಯಾವ ಕಡೆಯಿಂದ ಅಂತ ಹೋಗುದು ನಾವು? ಸುತ್ತಾಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಸಾರೋಡ್ಲ ಮಿಕ್ಕದು ಇಲ್ಲ ಈ ಪ್ರದೇಶಡು ಇತ್ತದ ಅಕ್ಲಿಗೆ ಮಾತಾ ಬದಲ ಮಾರ್ಗ ಇಜ್ಜಿ ತುರ್ತು ಕಾಮಗಾರಿ ಮುಗಿಪಲೆಂದು ಊರ್ದಕಲು ಒತ್ತಾಯ ಮಲ್ತದೇರ. ಈ ಸಮಸ್ಯೆನ ಬಗ್ಗಿಟ್ಟು ಬೊಕ್ಕ ಸಾರ್ವಜನಿಕರನ್ನ ದೂರದ ಬಗ್ಗಿಟ್ಟು ಕಾರ್ಪೊರೇಟರ್ ವೇದಾವತಿಯರೇನು ಪಾತಿರ್ಪಾದ ಅಭಿಪ್ರಾಯ ಕೇಂದ್ರ. ಈ ಉಳಚರಂಡಿ ಕಾಮಗಾರಿನ 10 ದಿನ ತೌಲ ಮುಗಿತದ ಬುಡ್ದು ಕೊರ್ಪುಂಡು ಸಾರ್ವಜನಿಕರಿಗೆ ಸಮಸ್ಯೆ ಆವಂದಿನಂಚ ರಡ್ಡು ಚಕ್ರದ ಗಾಡಿಲೆಗೆ ಅವಕಾಶ ಕೊಡ್ದು ಅಭಿವೃದ್ಧಿ ಕಾರ್ಯ ಮಲ್ತದಂಡ ಬರ್ಸದ ಕಾರ್ ನೋಡ್ದು ಬೇಲೆ ಕಡೆಸದಂಡ ಸಾರ್ವಜನಿಕರಿಗೆ ಸಮಸ್ಯೆ ಆವಂದಿನಂಚ ಬೇಲೆ ಮುಗಿಪು ಅಂದ ಕಾರ್ಪೊರೇಟರ್ ವೇದಾವತಿ ಪಂಡಿರ. ಕೆಲವು ವರ್ಷದಿಂದ ಇಲ್ಲಿ ಡ್ರೈನೇಜ್ ಇದು ಬ್ಲಾಕ್ ಆಗ್ತಾ ಉಂಟು ನಮಗೆ. ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಡ್ರೈನೇಜ್ ಕೆಲಸ ಮುಗಿಸುವ ಅಂತೇಳಿ ನಾನು ಇಲ್ಲಿ ಕೈ ಹಾಕಿದ್ದು. ನಾವು ಇದು ಅಮೃತ ಯೋಜನೆಯಿಂದ ಮಾಡಿದ ಕೆಲಸ ಇದು. ಆದರೂ ನಮ್ಮ MLA ಅವರು ಹೇಳಿದ್ದಾರೆ ಇದು ಆದಷ್ಟು ಬೇಗ ಮುಗಿಯುವ, ನಾವು ಕೂತು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಪ್ರತಿಯೊಂದರಲ್ಲಿಯೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂದರೆ ಜನರಿಗೆ ಯಾರಿಗೂ ತೊಂದರೆ ಆಗದ ಹಾಗೆ ನಾವು ನೋಡಿಕೊಳ್ತಾ ಇದ್ದೇವೆ. ಮತ್ತು ಒಂದು ಸೈಡಲ್ಲಿ ಈಗ ಕರೆಕ್ಟ್ ನಾವು ದಾರಿ ಮಾಡಿಕೊಟ್ಟಿದ್ದೇವೆ. ಮಧ್ಯದಲ್ಲಿ ಮಾತ್ರ ಅದು ನಾವು ಇದು ಮಾಡೋದು. ಮತ್ತು ಒಂದು ಸೈಡಲ್ಲಿ 2 ವೀಲರ್ ಮತ್ತು ಜನರು ಹೋಗಲಿಕ್ಕೆ ಸರಿಯಾಗಿ ನಾವು ದಾರಿಯನ್ನು ಕೊಟ್ಟಿದ್ದೇವೆ. 10 ದಿವಸದಲ್ಲಿ ನಾವು ಇವತ್ತು ಮಧ್ಯದಲ್ಲಿ ನಿಲ್ಲಿಸಿದರೆ ಮಾತ್ರ ನಮಗೆ ಜನರು ತೊಂದರೆ ಕೊಟ್ಟಿದ್ದಾರೆ. ಇಲ್ಲದಿದ್ದರೆ 10 ದಿವಸದಿಂದ ಇದು ಮುಗಿಸ್ಬೋದು. ಅದರ ಇಡೆಯಲ್ಲಿ ಇವತ್ತು ಜನರು ನೋಡಿ ಮಧ್ಯದಲ್ಲಿ ಬಂದು ಇವತ್ತು ಬೆಳಿಗ್ಗೆ ಸ್ವಲ್ಪ ನಮಗೆ ಕೆಲಸ ಮುಂದೆ ಹೋಗ್ತಿತ್ತು, ಮಧ್ಯದಲ್ಲಿ ಬಂದು ಟೆಂಪ ಇಟ್ಟಿದ್ದಾರೆ. ಮತ್ತು ನಾನು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಟೆಂಪ ತೆಗೆಸಿದರು. ಅಂದರೆ ಜನರು ಆ ರೀತಿ ಮಾಡ್ತಾರೆ. 10 ದಿನದಲ್ಲಿ ನಾವು ಕೆಲಸವನ್ನು ಕರೆಕ್ಟ್ ಮಾಡ್ತೇವೆ ಇವತ್ತಿನಿಂದ. ಜನಮೆಚ್ಚುಗೆದ ಎನ್ಮ ನಾಟಕಲಿನ ಬರೆತಿನ 2000 ಆಜನೂದೆಡ್ಲ ಹೆಚ್ಚ ಸರ್ತಿ ವೇಷ ಪಾಡ್ತಿನ ಕಲಾವಿದರು ಮಾಧವ ಜಪ್ಪು ಪಟ್ನ ಗುರುವಾರ ಕುಡ್ಲದ ಆಸ್ಪತ್ರೆಡ್ ತೀರಿಯರ ಅರೆಗ ಅಶ್ಪತ್ತ 5 ವರ್ಷ ಪ್ರಾಯ ಆದಿತ್ತರ ಆರು ಕುದ್ರೋಳಿ ಭಗವತಿ ಕ್ಷೇತ್ರದ ಮುಕ್ತೇಸರೆರ್ಲ ಆದಿತ್ತರ. ಹಿರಿಯ ರಂಗ ಕಲಾವಿದರು ಕೊಡಿಯಲ್ ಬೈಲ್ದ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಮುಕ್ತೇಸರರು ಮಾಧವ ಜಪ್ಪು ಪಟ್ನ 55 ವರ್ಷ ಪ್ರಾಯಡು ಗುರುವಾರ ತೀರಿಯರ ಬಂಗಾರ ಕಂಡನಿ ಪೆದ್ದಗುಂಡೆ ಈ ಬಲ್ಲಿ ಯಾವ ಸಜ್ಜಿಗೆ ಬಜಿಲ್ ಇಂಚ ಜನಮೆಚ್ಚುಗೆದ ಎನ್ಮ ನಾಟಕಲಿನ ಬರೆದು 35 ವರ್ಷ ಬೇತೆ ಬೇತೆ ಸಂಘ ಸಂಸ್ಥೆಲಿನ ನಾಟಕಲಿನ ನಿರ್ದೇಶನ ಮಲ್ತದ 2000 ಆಜನೂದೆಡ್ಲ ಹೆಚ್ಚ ಸರ್ತಿ ವೇಷ ಪಾಡ್ದಿನ ಕಲಾವಿದರು ಮಾಧವ ಜಪ್ಪು ಪಟ್ನ ಆದಿತ್ಯರ ಬಂಗಾರ ಪಡ್ಲೇರು ಸಿನಿಮಾದ ಕಲಾವಿದಿರ್ಲ ಆದಿತ್ಯನ ಮಾಧವ ಜಪ್ಪು ಪಟ್ನ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಯುವಜನ ಸೇವಾ ಸಮಿತಿ ಗುರುಕಾರ್ಯರಾದ ಜಪ್ಪು ಭಗವತಿ ತಿಯಾ ಸೇವಾ ಸಂಘದ ಗುರುಕಾರ್ಯರಾದ ನವನಿಧಿ ಸೇವಾ ಸಹಕಾರಿ ಬ್ಯಾಂಕ್ದ ಒತ್ತು ಗುರುಕಾರ್ಯರಾದ್ಲ ಸೇವೆ ಸಂದಾದಿರ ಆರು 5 ಸರ್ತಿ ಶ್ರೇಷ್ಠ ಹಾಸ್ಯ ನಟ ಪ್ರಶಸ್ತಿ ಪಡೆದಿತ್ತಿರ. ಹಿಂದೂ ಮುಸ್ಲಿಂ ಕ್ರೈಸ್ತ ಇಂಚ ಸರ್ವ ಧರ್ಮಲ ಎಡ್ಡೆಡ ಬದುಕುನ ನಾಡು ಅವೇ ತುಳುನಾಡು ಕಾಪುದ ಕೈ ಪುಂಜಾಲಡು ಸಯ್ಯದ್ ಅರಬಿ ವಲಿಯುಲ್ಲಾ ದರ್ಗಾ ಉಂಡು ದರ್ಗಾ ಕಟುದನಿ ಮುಸ್ಲಿಮರು ಆಂಡ ಅವೆನು ತೂವೊನ್ನಿ ಹಿಂದುಳು ಇತ್ತೆ ಆ ಬಗೆಟ್ ಒಂಜಿ ವರದಿ.
ಬೋಧೆ ಎಡ್ಡೆ ಮಶ ಸಂಪತ್ತಿಗುದು ಅಂಚನೆ ಮೊದಲ ಉರುಸು ವರ್ಷ ಜಾತಿ ಭೇದ ಮಾತೆಲ್ಲ ಬರ್ತದೆ ನೆಟ್ಟು ಕೈ ಮುಗಿದು ಕಾಣಿಕೆ ಕೊರ್ದು ಹಿಂದುಲು ಮಾತ್ರ ಕೆಲವು ಜಾತಿ ಉಂಡತಿ ಇನ್ನಿಲ್ಲ ಇಲ್ಲಿ ಬರ್ತದ ಮೂಲ ಮಾತ ಬರ್ತದೆ ಅರಕ್ಕೆ ಪಾಡ್ದು ಪ್ರಸಾದ ಕೊನಪೇರು ಬೊಕ್ಕ ಏನೇ ಎತ್ತನಲ್ಲ ಆಗಲೇ ಪ್ರಸಾದ ಕೊರ್ಪೇರು ಆಗಲಿಲ್ಲ ಕೊನದು ನೋಲ್ಪೇರು ಅಂಚನೆ ಒಂದು ಮನುಷ್ಯ ಸಂಪತ್ತಲ್ಲ ತೊಂದರೆ ಜಂಗ್ಲ ನೆಟನೆ ತೂತಿನದೆ ದುಂಬುಲ ಅವನೆತ್ತ ಭಾರಿ ಒಂಜಿ ಕಾರ್ಮಿಕ ಎತ್ತು ದುಂಬು ಎಂಗ್ಲಿ ಪುಟ್ಟು ಜತೆ ಪಪ್ಪಲಮ್ಮಲ ಪಂಪಿನ ಮತಕ್ಕೆ ನೆಟ್ಟದಾಗಿ ಪಂಪಿನ ಎಂಗಲೆ ಮಾತೆರ್ಲ ಬರ್ತದೆ ನೆಕ್ ಭಾಗಿ ಅದಿಲ್ಲ ಈ ತೊರ್ತಲ ಸುಮಾರು 150 ವರ್ಷದುಂಬು ಕಾಪು ದೀಪಸ್ತಂಭ ಲೈಟ್ ಹೌಸ್ ಕಟ್ಟುನೆರ್ ದುಂಬೆ ಕಡಲ್ದ ಬರಿಟ್ ಮೀನುಗಾರರಿಗೂ ಪುಣ ಒಂಜಿ ತೋಜಿಂಡ ಅವು ಮುಸ್ಲಿಂ ಒಂದು ತೂನಗ ಗೊತ್ತಾದು ಅವಿನ ಕಡಲ್ದ ಬೊಲಂಗರೆಡ್ ಗುಂಡಿ ತೋಡುದು ಕೊಂಪೇರ ಮನದಲ್ಲಿ ತೂನಗ ಅವೇ ಪುಣ ಮೀನುಗಾರರನ ತಾರೆದ ತೋಟದ ನಡುಟುಂಡು ಪವಾಡ ಪುರುಷರ್ನ ಪುಣ ಆದಿಪ್ಪೊಂದು ಅಕ್ಲಿನ ಜಾಗಡೆ ತೋಟದ ನಡುಟು ಕೌಂಟುದು ದರ್ಗಾ ಕಟ್ಟೀರ ದರ್ಗಾ ಕಟ್ಟಿ ನೀಡಿದ ಬೊಕ್ಕ ಮೀನುಗಾರರಿಗೂ ಎಡ್ಡೆ ಆತನಿಗೆ ಅಂಚಾದು ಅವಿನ ಹಿಂದುಲೇ ತೂವೊಂದು ಬತ್ತೆರ ವರ್ಷಡೋರ ಉರುಸ್ ನಡಪುಂಡು 10,000 ಹೆಚ್ಚ ಭಕ್ತರು ಸೇರುವೆರ ಅವೆಟ್ಟು ಹಿಂದುಲೇ ಹೆಚ್ಚ ಅವು ವಿಶೇಷ ಈ ಸರ್ತಿ ಕೋವಿಡ್ ಕೊರೋನಾ ಸಿಕ್ಕರ್ದವ್ರ ಉರುಸ್ ನಡಪಾವನೇನು ಉಂಟಾರೆ ಬಲ್ಲಿಂದ ಪನ್ಪುನ ದಿಟ್ಟಿಡು ಎಲ್ಲೆ ಮಟ್ಟಿಡು ಆಚರಣೆ ಮಾಡ್ತೀರ ಹಿಂದೂ ಸಮುದಾಯದ ಕುಲ್ಲ ಪಾಲ್ದೆತ್ತೊಂದು ಪ್ರಸಾದದೆ ತೊಂಡೆರ ಆಡಳಿತ ಮಂಡಳದ ಸದಸ್ಯರು ಅಬ್ದುಲ್ ಹಮೀದ್ ಮಾಸ್ಟರ್ ಈ ಬಗೆಟ್ ಪಾತಿರ್ದಿರ ಮೊಗವೀರ ಬಂಧುಗಳಲ್ಲಿ ಚೆನ್ನಪ್ಪ ಸಾವುಕಾರ್ ಕಾಂತಪ್ಪ ಸಾವುಕಾರರು ಈ ದರ್ಗಾವನ್ನು ನಿರ್ಮಾಣ ಮಾಡಲಿಕ್ಕೆ ಕಲ್ಲಿನ ವ್ಯವಸ್ಥೆ ಮಾಡ್ತಾರೆ ಹಾಗೂ ಇಲ್ಲಿ ನಿರಂತರವಾಗಿ ಪ್ರತಿದಿನ ದೀಪ ಆಗಲಿಕ್ಕೆ ಕರಿದಂಡೆಲ್ಲರೂ ಆರಂಭಿಸ್ತಾರೆ ಅದೇ ಪ್ರತಿ ಇಂದಿ ತನಕ ಮುಂದುವರಿದಿದೆ ಮೊಗವೀರ ಬಂಧುಗಳೇ ಇಲ್ಲಿ ರಾತ್ರಿಗೆ ದೀಪವನ್ನು ಹಾಕ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಅಂದರೆ ನಮ್ಮಲ್ಲಿ ಇದು ಯಾಕೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ಹಿಂದೂಗಳು ಹಾಗೂ ನಾವು ಮುಸ್ಲಿಮರು ಯಾವ ರೀತಿಯಲ್ಲಿ ಸಾಮರಸ್ಯದಲ್ಲಿ ಇದ್ದೇ ಎಂಬುದನ್ನು ಇದು ಪ್ರತಿನಿಧಿಸಿದೆ ಇದೇ ರೀತಿಯಲ್ಲಿ ಇದು ಮುಂದುವರಿಯಲಿ ಎಂಬುದಾಗಿ ನಮ್ಮ ಹಾರೈಕೆ ದೇವರ ಅನುಗ್ರಹ ಇರಲಿ ಈ ಊರಿಗೆ ಒಲಿಯರಿಂದ ಒಳ್ಳೆಯದಾಗಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಕಾಪು ಕೈಪುಂಜಾಲ್ದ ಈ ಸೈಯದ್ ಅರಬಿ ವಲಿಯುಲ್ಲಾ ದರ್ಗಾದ ಬಗೆಟ್ ಹಿಂದುಲೆಗ್ ಭಾರಿ ಗೌರವ ಉಂಟು ಇತ್ತೆಲ ಮೀನುಗಾರರು ದರ್ಗಾಗ ಕೈ ಮುಗಿದು ಮೀನುಗಾರಿಕೆಗೆ ಪೋಪಿರ ಹಿಂದೂ ಮುಸ್ಲಿಮರ್ನ ಎಡ್ಡೆಪ್ಪು ಸ್ವಾತಂತ್ರ್ಯದ್ದು ದುಂಬುದ ಕಾಲೊಡ್ಲ ಇತ್ತೆ ಮುಟ್ಟೆಲ ಒರಿದು ಬುಳೆ ಒಂದು ಬೈದಿನವು ಪೆರ್ಮೆದ ಸಂಗತಿಯಿಂದ ಪನುಲಿ ಪ್ರಮೋದ್ ಸುವರ್ಣ ಕಟ್ಪಾಡಿ ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ. ಇಂಚಿಪ್ಪ ಅಗತಿನ ಹಿರಿಯ ಕವಿ ನಾಟಕಕಾರರು ಅತ್ತವರ ಶಿವಾನಂದ ಕರ್ಕೆರೆರೆಗೂ ತುಳು ಪರಿಷತ್ ಬೊಕ್ಕ ತುಳು ನಾಟಕ ಕಲಾವಿದರ ಒಕ್ಕೂಟದ ನಿಲೆಟ್ ಶ್ರದ್ಧಾಂಜಲಿ ಕಾರ್ಯಕ್ರಮ ಗುರುವಾರ ಕುಡ್ಲದ ಮ್ಯಾಪ್ಸ್ ಕಾಲೇಜ್ ನಡೆತಂಡ ಒಕ್ಕೂಟದ ಗುರುಕಾರ್ಯರು ಕಿಶೋರ್ ಡಿ ಶೆಟ್ಟಿ ಸಾಹಿತಿ ಕಾದಂಬರಿಗಾರರು ಡಾಕ್ಟರ್ ಪ್ರಭಾಕರ ನೀರ್ಮಾರ್ಗ ಪಾಲ್ಗೊಂಡಿರ ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ದ ಮಾಜಿ ಗುರುಕಾರ್ಯರು ಹಿರಿಯ ಕವಿ ನಾಟಕಗಾರರು ಅತ್ತವರ ಶಿವಾನಂದ ಕರ್ಕೇರರು ಇಂಚಿಪ್ಪ ತೀರ್ದಿದ್ದು ಅರೆಗೂ ತುಳು ಪರಿಷತ್ ಬೊಕ್ಕ ತುಳು ನಾಟಕ ಕಲಾವಿದರ ಒಕ್ಕೂಟದ ನಿನೆಟ್ ಶ್ರದ್ಧಾಂಜಲಿ ಸಂಧಾವನ ಕಾರ್ಯಕ್ರಮ ಗುರುವಾರ ಕುಡ್ಲದ ಮ್ಯಾಪ್ಸ್ ಕಾಲೇಜ್ ನಡೆತಂಡ ಒಕ್ಕೂಟದ ಗುರುಕಾರ್ಯರು ಕಿಶೋರ್ ಡಿ ಶೆಟ್ಟಿ ತುಳು ಪರಿಷತ್ದ ಮರ್ಯಾದಿ ಗುರುಕಾರ್ಯರು ಸಾಹಿತಿ ಕಾದಂಬರಿಗಾರರಾದ ಪುನಃ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಒಕ್ಕೂಟದ ಪ್ರಧಾನ ಕಾರ್ಯಂತಿರು ಲಕ್ಷ್ಮಣ್ ಕುಮಾರ್ ಮಲ್ಲೂರು ತುಳು ಪರಿಷತ್ ಪ್ರಧಾನ ಕಾರ್ಯಂತಿರು ಅಮ್ಮಣ್ಣ ತುಳು ಎಂಎ ವಿದ್ಯಾರ್ಥಿ ಹರೀಶ್ ಚಂದ್ರಶೇಖರ್ ಶೆಟ್ಟಿ ಡಾಕ್ಟರ್ ವಾಸುದೇವ ಬೆಳ್ಳೆ ಎಂಎಸ್ ರಾವ್ ಪ್ರದೀಪ್ ಆಳ್ವ ಕಬಿ ಸಾಹಿತಿ ರಘು ಇಡ್ಕಿದು ಮೋಹನ ಕೊಪ್ಪಳ ತುಳು ಪರಿಷತ್ ಗುರುಕಾರ್ಯರ ತಾರನಾಥ್ ಗಟ್ಟಿ ಪಾಲ್ದೆತ್ತೊಂದು ಕರ್ಕೆರೆರೆಗೂ ಶ್ರದ್ಧಾಂಜಲಿ ಸಂದಾಯಿರ ಕಿಶೋರ್ ಡಿ ಶೆಟ್ಟಿ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಬೊಕ್ಕ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಪಾತೆರ್ದು ಅತ್ತವರ ಶಿವಾನಂದ ಕರ್ಕೆರೆರ್ನ ಎಡ್ಡೆ ಗುಣಕ್ಲಿನ ನೆಂಪು ಮಲ್ತೊಂಡೆರ ಕಾಲೇಜುಗಳ ನಾಟಕ ಕೆಲವು ಪ್ರಯತ್ನ ಕೂಡ ಮಲ್ತದ ಅಂಡ 6ನೇ ಕ್ಲಾಸ್ ಮಾತ್ರ ಎಂಕ್ಲಿಗೆ ಒಟ್ಟೊಟ್ಟಿಗೆ ಒಂದು ನಾಟಕ ಮಂದಿರದಲ್ಲಿ ಆಯಿತು ಎಂಗನ್ನ 72 77 ಮುಂದದ ಎಂಗನ್ನ ಕಾಲೇಜ್ ಜೀವನ 77 ಮತ್ತು 79 ಭೂಮಿಕಾ ಬಂದು ನಾಟಕ ಸಂಸ್ಥೆ ಪ್ರಾರಂಭ ಮಾಡ್ತಾ ಆ ನಾಟಕ ಸಂಸ್ಥೆಯಲ್ಲಿ ನೇರವಾಗಿ ಸಕ್ರಿಯ ಕಾರ್ಯಕರ್ತೆ ಇಂದು ಒಂಜಿ ಕನ್ನಡ ನಾಟಕ ಒಂಜಿ ರಡ್ಡು ಪೂಜಿ ನಾಟಕ ಇದು ಒಟ್ಟಿಗೆ ಮಾಡ್ತಾರೆ ಗುಲಾಮನ ಸ್ವಾತಂತ್ರ್ಯ ಯಾತ್ರೆ ಗುಗ್ಲತ್ತು ಚಿನ್ನಪ್ಪನ ನಾಟಕಗಳು ಎಲ್ಲ ಇಂದು ಮಟ್ಟಿಗೆ
ಭಾರಿ ಉತ್ಸುಕತೆ ಎಡ್ಡೆ ಪಾತ್ರ ನಿರ್ವಹಣೆ ಮಾಡುವುದಿನ ಅಂಚಿನರಿಗೆ ನಾಟಕ ಅರಿಪಿನಂಚಿನ ಒಂಜಿ ಅರೆ ಹುಮ್ಮಸ್ವಾಯ್ತು ನಾಟಕ ಬರೆಯೋದಕ್ಕೆ ಒಕ್ಕ ಅಪಗಪ್ಪಗ ಈ ನಾಟಕದ ಕೆಲವು ದೃಶ್ಯದ ಬಗ್ಗೆ ಇಂಕುಂಡ ವಿಮರ್ಶೆ ನಮ್ಮ ಹೊಂದಿದ್ದೇವೆ. ನಾಟಕ ಕಲಾವಿದರ ಉಪಾಧ್ಯಕ್ಷರಾಗಿದ್ದ ಶಿವಾನಂದ ತುಳು ಪರಿಷತ್ತರ ಉಪಾಧ್ಯಕ್ಷರಾಗಿದ್ದರು. ತುಳು ಅಕಾಡೆಮಿದ ಸದಸ್ಯರಾಗಿದ್ದ ಹಿರಿಯ ನಾಟಕಕಾರರು ಮಾತಾಡಿಕೊಂಡಿಲ್ಲ ರಂಗಭೂಮಿದ ಸಾಹಿತ್ಯದ ವ್ಯಾಪಾರ ತೆಲಿಕೆ మరి మోకేడు ಅಕಾಲಿಕವಾದ ಕೊರೋನಾ ಸೀಕು ಜೋರಾಯಿ ನಡೆದವರ ಕುಡ್ಲದ ಖಾಸಗಿ ಆಸ್ಪತ್ರೆ ಸೇರಿದಿತ್ತಿನ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ರಹೀಂ ಉಚ್ಚಿಲ ಸೀಕಡ್ದು ಮಿತ್ತು ಬೋರ್ದೆರ ಉಣ ಒಂದು ಪುನಾರೇನು ವಾರ್ಡ್ ಪಾಡ್ದೆರ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ರಹೀಂ ಉಚ್ಚಿಲ ಕೊರೋನಾ ಸೀಕಡ್ದವರ ಸೆಪ್ಟೆಂಬರ್ 29 ದಿಂಚ ಹೋಮ್ ಕ್ವಾರಂಟೈನ್ ಇತ್ತೆರ. ಸೀಕ್ ಜೋರಾಯಿ ನಡೆದವರ ಖಾಸಗಿ ಆಸ್ಪತ್ರೆ ಸೇರ್ದು ಐಸಿಯು ಇತ್ತೆರ. ಇತ್ತೆ ಸೀಕಡ್ದು ಗುಣ ಹೊಂದಿತ್ತದು ಅರೇನು ವಾರ್ಡ್ಗೆ ಪಾಡ್ದೆರ. ಈ ಬಗೆಟ್ ಆರ್ ಪಾತ್ರ ಪಂಡದು ವಿಡಿಯೋ ಒಂಜೇನು ಬಿಡುಗಡೆ ಮಲ್ತದೆರ. ನಾನು ಚಿಕಿತ್ಸೆಗೆ ಸ್ಪಂದಿಸುವ ರೀತಿಯನ್ನು ನೋಡಿ ಬಹುಶಃ 2 ದಿವಸದಲ್ಲಿ ನನ್ನನ್ನು ಮನೆಗೆ ಡಿಸ್ಚಾರ್ಜ್ ಕೂಡ ಮಾಡುವ ಮಟ್ಟಿನಲ್ಲಿ ಮಾತಾಡಿದ್ದಾರೆ. ಆಮೇಲೆ ಏನು ನನಗೆ ಕೃತಕ ಉಪಕರಣಗಳನ್ನೆಲ್ಲ ಇಟ್ಟಿದ್ದರು ಅದೆಲ್ಲವನ್ನು ಹಂತ ಹಂತವಾಗಿ ತೆಗಿತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಇದರ ಮಧ್ಯದಲ್ಲಿ ಬಹಳಷ್ಟು ನನ್ನ ಸ್ನೇಹಿತರು ಹರಸಿದ್ದಾರೆ, ಹಾರೈಸಿದ್ದಾರೆ. ನಮ್ಮನ್ನು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ವಿರೋಧಿಸುವವರು ಈ ಸಂದರ್ಭಗಳಲ್ಲಿ ನಮಗೆ ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕೆಲವರ ಅಪಪ್ರಚಾರಗಳು ಮತ್ತು ಇಂಥ ಒಂದು ಸಂದರ್ಭವನ್ನು ಬಳಸಿಕೊಂಡು ಟ್ರೋಲ್ ಮಾಡುವಂಥ ಇದೆಲ್ಲ ಇದ್ದದ್ದೇ. ಈಗ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ಸರ್ವಶಕ್ತನಲ್ಲಿ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ನಾನು ಭಾಳ ಚೇತರಿಸಿಕೊಂಡು ಬರ್ತಾ ಇದ್ದೇನೆ. 2 ದಿವಸದಲ್ಲಿ ನಾನು ಮನೆಗೆ ಶಿಫ್ಟ್ ಆದ ನಂತರ ಪುನಃ ಒಂದು 10-15 ದಿವಸ ನಾನು ಮನೆಯಲ್ಲಿ ಸಂಪೂರ್ಣವಾದ ರೆಸ್ಟ್ ತಗೊಂಡು ಅನಂತರ ಅಕಾಡೆಮಿಯ ಕೆಲಸಗಳಿರ್ಬೋದು, ಸರ್ಕಾರದ ಕೆಲಸಗಳಿರ್ಬೋದು, ಆಮೇಲೆ ಸಾರ್ವಜನಿಕ ವಲಯದಲ್ಲಿ ನಾನು ಗುರುತಿಸಿಕೊಂಡಂಥ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲದಕ್ಕೂ ಅದೇ ವೇಗ ಮತ್ತು ಅದೇ ಚಾಲನೆಯನ್ನು ಕೊಡುವ ಮೂಲಕ ಮತ್ತೆ ಎಲ್ಲರ ಪ್ರೀತಿ ವಿಶ್ವಾಸ ನಾನು ಗಳಿಸ್ತೀನಿ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ದಕ್ಷಿಣ ಕನ್ನಡ ಬಸ್ ತನಿಖೆನ ಸಂಗುಡ್ದು ಚಲೋ ಆಪ್ ಬಿಡುಗಡೆ ಮಲ್ತಡ. ರಕ್ಷಣೆ ಸೇರಿನಂಚ ಪಾಕ ಸೌಕರ್ಯಲು ಒಂದೆಟ್ಟು ಉಂಡೊಂದು ಸಂಘದ ಗುರ್ಕಾರ್ಯರು ದಿಲ್ರಾಜ್ ಆಳ್ವ ಸುದ್ದಿಗುಟ್ಟೋಡು ಪಂತೆರ. ದಕ್ಷಿಣ ಕನ್ನಡ ಬಸ್ ಯಜಮಾನರನ ಸಂಘದ ಗುರ್ಕಾರ್ಯರು ದಿಲ್ರಾಜ್ ಆಳ್ವ ಸುದ್ದಿಗುಟ್ಟೋಡು ಮಾಹಿತಿ ಕೊಡ್ದು ಸಂಗೊಡ್ದು ಚಲೋ ಆಪ್ ಬಿಡುಗಡೆ ಮಲ್ತದಂಡ. ಸಿಟಿ ಬಸ್ಲೆಡ್ ಡಿಜಿಟಲ್ ಕಾಸ್ ಕಟ್ಟುನ ಇತ್ತದ ಪೊರ್ತು ಅಗತ್ಯ ಅಂಚಾದ ಚಲೋ ಆಪ್ ತಂತ್ರಜ್ಞಾನದ ಒಟ್ಟುಗೂ ದಕ್ಷಿಣ ಕನ್ನಡ ಬಸ್ ತನಿಖೆನ ಸಂಘ ಕೈ ಜೋಡ್ಸಾದನ. ಈ ಸೂಪರ್ ಸೇವರ್ ಪ್ಲಾನ್ಡ್ ಕೊರ್ಪುನ ಕೊಡುಗೆಲು ಸಾಮಾನ್ಯ ಜನಕ್ಲೆನ ಕೈಕೈಯಕ್ಕುನ ಬಿಲೆಟ್ ಇತ್ತದ. ನಾಗರಿಕ ಬಸ್ ಪ್ರಯಾಣ ಸಂಪರ್ಕ ದಾಂತಿನಂಚ ಮಲ್ತದ ಪ್ರಯಾಣಿಕರನ್ನು ವೈರಾಣುಲಿನ ಅಪಾಯಡ್ದು ಬಚಾವ್ ಮಲ್ಪನೆತ ಒಟ್ಟುಗೂ ಪಾಕ ವಿಧಾನಲಿಡು ಈ ಚಲೋ ಕಾರ್ಡ್ ಸಾಯ ಆಪುಣನ್ ಪಂಡಿರ. ಎಲ್ಲೋ ಒಂದ್ ಕಡೆ 3-4 ತಿಂಗಳಲ್ಲಿ ಕೆಲವು ರೂಟ್ಗಳಲ್ಲಿ ಈಗಾಗಲೇ 14-15% ಕಾರ್ಡ್ ಪೆನಿಟ್ರೇಷನ್ಸ್ ಇದೆ. ಸೊ ಇದೊಂದು ಒಳ್ಳೆಯ ವಿಷಯ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ. ಮತ್ತು ಕೋವಿಡ್ನ ದೃಷ್ಟಿಯಲ್ಲಿ ಕೂಡ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಇರುವುದಿಲ್ಲ ನಮ್ಮ ಕಂಡಕ್ಟರ್ ಮತ್ತು ಪ್ಯಾಸೆಂಜರ್ ನಡುವೆ. ಸೊ ಆ ದೃಷ್ಟಿಯಲ್ಲಿ ಕೂಡ ನಾವು ವಿಗರಸ್ ಆಗಿ ಕಾರ್ಡ್ ಮಾಡಬೇಕಿತ್ತು. ಬಟ್ ಎಲ್ಲೋ ಒಂದು ಕಡೆ ನಮಗೆ ಇನ್ವೆಸ್ಟ್ಮೆಂಟ್ನ ಸಮಸ್ಯೆ ಕೋವಿಡ್ ಇರೋದ್ರಿಂದ ನಾವು ಅಷ್ಟೊಂದು ಧೈರ್ಯವಾಗಿ ನಾವು ಮುನ್ನುಗ್ಲಿಕ್ಕೆ ನಾವು ಪ್ರಯತ್ನ ಪಡಲಿಲ್ಲ. ಸೊ ಈಗ ಎಲ್ಲೋ ಒಂದು ಕಡೆ ಸ್ವಲ್ಪ ಚೇತರಿಕೆ ಆಗಿದೆ ಮತ್ತು ನಗರಕ್ಕೆ ಏನಾದರೂ ಒಂದು ಹೊಸತನ ಕೊಡಬೇಕಂತ ಹೇಳೋ ದೃಷ್ಟಿಯಿಂದ ಅದೇ ವ್ಯವಸ್ಥೆಗೆ ಬದಲು ಬೇರೆ ಒಂದು ವ್ಯವಸ್ಥೆಗೆ ನಾವು ಹೋಗ್ಬೇಕಂತ ಹೇಳೋ ದೃಷ್ಟಿಯಿಂದ ನಾವು ಈ ಕಾರ್ಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಮತ್ತು ಈ ಕಾರ್ಡಿನ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ನಮ್ಮ ಪ್ಯಾಸೆಂಜರ್ಗಳು ಕಂಡಕ್ಟರ್ ಮುಖಾಂತರ ಡಿಸ್ಕೌಂಟ್ಗಳು ಸಿಗ್ತಾ ಇತ್ತು. ಈಗ ನಾವು ನಮ್ಮ ಬಸ್ ಮಾಲಕರೆಲ್ಲರೂ ಸೇರಿಕೊಂಡು ಇನ್ನು ಮುಂದೆ ನವೆಂಬರ್ 1ರಿಂದ ಯಾವುದೇ ಡಿಸ್ಕೌಂಟ್ ಬಸ್ಗಳಲ್ಲಿ ಸಿಗೋದಿಲ್ಲ. ನೀವು ಕಾರ್ಡ್ಗಳನ್ನು ಯಾರು ಫ್ರೀಕ್ವೆಂಟ್ ಆಪರೇಟರ್ಸ್ ಯಾರು ನಮ್ಮ ಪ್ಯಾಸೆಂಜರ್ಸ್ ಇದ್ದಾರೆ ಅವ್ರ ಕಾರ್ಡ್ಗಳು ತಗೊಳ್ಳೋದಿದ್ರೆ ಇವತ್ತೇನು ಫುಲ್ ಫೇರ್ ಇದೆ ಅದನ್ನು ಅವ್ರು ಭರಿಸಲೇಬೇಕಾಗ್ತದೆ. ಸುಶೀತ್ ಶೆಟ್ಟಿ, ಸಂತೋಷ್ ದೇಶಪಾಂಡೆ ಸುದ್ದಿ ಕುಟ್ಟೊಡಿತೀರಾ.